ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಕಮಿಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಇದೇ ನವೆಂಬರ್ 18 ಮತ್ತು 19ರಂದು ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. 25ಕ್ಕೂ ಹೆಚ್ಚು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದು, ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಪ್ರೆಸಿಡೆಂಟ್ ಅಶೋಕ್ ಕುಮಾರ್ ಶೆಟ್ಟಿ ಮಾಹಿತಿ ನೀಡಿದರು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಾರೀಕು 18-19 ನವೆಂಬರ್ ಶನಿವಾರ ಮತ್ತು ಆದಿತ್ಯವಾರ 2 ದಿನದ ಜಾಬ್ ಫೇರ್ ಉದ್ಯೋಗ ಮೇಳ ನಮ್ಮ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಡೆಯಲಿದೆ. ಈ 2 ದಿನದ ಉದ್ಯೋಗ ಮೇಳದಲ್ಲಿ ಸುಮಾರು 25 ಕಂಪನಿಗಳು ಬರಲಿದೆ. ಈ ಎಲ್ಲ 25 ಕಂಪನಿಗಳು ಬಹಳ ದೊಡ್ಡ ಕಂಪನಿಗಳಾಗಿದ್ದು ಸುಮಾರು 1500 ಉದ್ಯೋಗಾವಕಾಶಗಳು ಇರುತ್ತದೆ. ಅದರಲ್ಲಿ ನಮ್ಮ ನಿರೀಕ್ಷೆ ಪ್ರಕಾರ ಸುಮಾರು 2500 ಯುವಕರು ಮತ್ತು ಮಹಿಳೆಯರು ಭಾಗವಹಿಸಬಹುದು. ಅದಕ್ಕೆ ಎಲ್ಲ ನಾವು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿದ್ದೇವೆ. ಎಲ್ಲ ನಿರುದ್ಯೋಗಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಇದೊಂದು ಸದಾವಕಾಶ ಅಂತ ನಾವು ಹೇಳಬೇಕಾಗುತ್ತದೆ. ಕಳೆದ ಬಾರಿನೂ ನಾವು ಉದ್ಯೋಗ ಮೇಳ ಮಾಡಿ ಸುಮಾರು 450 ಯುವಕರಿಗೆ ಮತ್ತು ಮಹಿಳೆಯರಿಗೆ ಜಾಬ್ ಸಿಕ್ಕಿರುತ್ತದೆ. ಈ ಬಾರಿಯೂ ಒಂದು ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಅಂತ ನಾವು ನಂಬ್ತೇವೆ. ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಶ್ರೀಯುತ ಪ್ರಕಾಶ್ ಶೆಟ್ಟಿ MRG ಗ್ರೂಪ್ನವರು ಇದನ್ನು ಸ್ಪಾನ್ಸರ್ ಮಾಡಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸಲು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಶ್ರೀಯುತ ಗುರುಪ್ರಶಾಂತ್ ಭಟ್ ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪ್ ಇವರು ನಿಟ್ಟೆಯ ಪ್ರೊಫೆಸರ್ ಆಗಿ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ ಸುಮಾರು 25 ಕಂಪನಿಗಳು ಬಂದಿದ್ದು ಎಲ್ಲ ವಾಲಂಟಿಯರ್ಸ್ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ವಿದ್ಯಾರ್ಥಿಗಳು ಬರಲಿದ್ದಾರೆ. ಅದೇ ಥರ ನಮ್ಮ ವಿಜಿತ್ ಶೆಟ್ಟಿ ಮತ್ತು ಟ್ರೆಸರರ್ ಹಾಗೂ ಪದ್ಮನಾಭ ಹೆಗ್ಡೆ ಕೋಆರ್ಡಿನೇಟರ್ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಟ್ರಸ್ಟ್ಗಳು ಎಲ್ಲರೂ ಪಾಲ್ಗೊಂಡು ಈ ಒಂದು ಉದ್ಯೋಗ ಮೇಳವನ್ನು ಯಶಸ್ವಿಯಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ಬರದಿಂದ ಸಿದ್ಧತೆ ಸಾಗ್ತಾ ಇದೆ. ಎಲ್ಲ ಯುವಕರು ಮತ್ತು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಡಿಪ್ಲೊಮೊ, ITI, ಡಿಗ್ರಿ, SSLC, PUC ಕಲಿತ ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಾವಕಾಶದ ಒಂದು ಚಾನ್ಸ್ ಉಂಟು. ಎಲ್ಲರೂ ಸಂದರ್ಶನದಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇವೆ. ರಿಜಿಸ್ಟ್ರೇಷನ್ ಫಾರ್ ದ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಓಪನ್ ಆಗಿದೆ. ಸೊ ನಮ್ಮ ವೆಬ್ಸೈಟಿಗೆ ಹೋಗ್ಬೋದು ಅಥವಾ ನಿಮಗೇನಾದರೂ ವಾಟ್ಸಪ್ ಥ್ರೂ ಆಲ್ರೆಡಿ ಕಮ್ಯುನಿಕೇಷನ್ ಬಂದಿರ್ಬೋದು. ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 5 ಸೆಟ್ಸ್ ಆಫ್ CV, 5 ಸೆಟ್ಸ್ ಆಫ್ ನಿಮ್ಮ ಎಲ್ಲ ಕ್ರೆಡೆನ್ಷಿಯಲ್ಸ್, ಅದು ಸರ್ಟಿಫಿಕೇಟ್ಸ್ ಇಲ್ಲಿ ಖಂಡಿತ ತರಬೇಕು. 5 ಕಂಪನಿಗಳ ಜೊತೆ ನಿಮಗೆಲ್ಲ ಇಂಟರ್ವ್ಯೂ ನಾವು ಮಾಡಿಸ್ಕೊಡ್ತೇವೆ. ಮ್ಯಾಕ್ಸಿಮಮ್ 5 ಕಂಪನೀಸ್ ಯು ಕ್ಯಾನ್ ಅಪಿಯರ್ ಫಾರ್ ದ ಇಂಟರ್ವ್ಯೂ. ಸೊ ಲಾಟ್ ಆಫ್ ಪೊಸಿಷನ್ಸ್, ಒಂದು 1000 ಪೊಸಿಷನ್ಸ್ ಇದೆ ಇಲ್ಲಿ. ಕಂಪನಿಗಳು 25 ಕಂಪನಿಗಳು ಆಲ್ರೆಡಿ ಕೊಟ್ಟಿದ್ದಾರೆ ಅವರ ಪೊಸಿಷನ್ಸ್ ಎಲ್ಲ. ಸೊ ಸಮ್ ಆಫ್ ದ ಕಂಪನೀಸ್ ಐ ವುಡ್ ಲೈಕ್ ಟು ಮೆನ್ಷನ್ ಹಿಯರ್. ಎಲ್ಲ ಕಾರ್ಪೊರೇಟ್ ಕಂಪನೀಸ್ ಇದು: ಪ್ರಜ್ಜೆನೆಕ್ಸ್ ಲಿಮಿಟೆಡ್, ಸುಜ್ಲಾನ್ ಗ್ಲೋಬಲ್ ಸರ್ವಿಸ್ ಲಿಮಿಟೆಡ್, ಉಡುಪಿ ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್, ಅಮೆಜಾನ್ ಡಿಸ್ಟ್ರಿಬ್ಯೂಟರ್ಸ್, ಮಣಿಪಾಲ್ ಟೆಕ್ನಾಲಜಿ ಲಿಮಿಟೆಡ್, ರಿಲಯನ್ಸ್ ಜಿಯೋ, ಕಾಂಚನ ಗ್ರೂಪ್ ಆಫ್ ಕಂಪನೀಸ್, ಜೈ ಹಿಂದ್ ಟ್ಯೂಬ್ಸ್, ಗ್ಲೋ ಟಚ್ ಟೆಕ್ನಾಲಜೀಸ್, ವೆಲೋಸೀಲ್, MK Agro Tech Private Limited, Desi Q, and Cogent E-Services, Sana Business Processing, ಕೆಲವು ಬ್ರಾಡ್ ಪೊಸಿಷನ್ಸ್ ಕೂಡ ಇದೆ ಇಲ್ಲಿ. ಆದಿ ಕನ್ಸಲ್ಟಿಂಗ್ ಸರ್ವಿಸಸ್, ಸರ್ಲತಾ IT ಸೊಲ್ಯೂಷನ್ಸ್ ಆ್ಯಂಡ್ ರಿಕ್ರೂಟ್ಮೆಂಟ್, ಮಂಗಲ್ ಅನಾಲಿಟಿಕ್ಸ್ ಆ್ಯಂಡ್ ರಿಸರ್ಚ್ ಕನ್ಸಲ್ಟಿಂಗ್, ಕರ್ನಾಟಕ ಏಜೆನ್ಸೀಸ್, ಐಡಿಯಲ್ ಐಸ್ ಕ್ರೀಮ್, ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್, ಇನಾಕ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್, ಈಸಿ ಲೈಫ್ ಎಂಟರ್ಪ್ರೈಸಸ್, then Just Dial Company, Reliance Capital, Bima Gold Jewelries. So right from 10th standard to engineering degree, CA, any accounting specialization, back office, front office, ಮತ್ತು ITI
ಆಟೋಮೊಬೈಲ್ ಇಂಡಸ್ಟ್ರಿ ಎಲ್ಲ ಸುಮಾರು ಪೊಸಿಷನ್ಸ್ ಇಲ್ಲಿ ತುಂಬಾ ಪೊಸಿಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಟೈಮಲ್ಲಿ ಬನ್ನಿ. ಬೋತ್ ದ ಡೇಸ್ ರಿಜಿಸ್ಟ್ರೇಷನ್ಸ್ ಆರ್ ಓಪನ್. ಹೌದು, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದವರು ಕೂಡ ವಾಕ್ ಇನ್ ಇಂಟರ್ವ್ಯೂಗೆ ಬರ್ಬೋದು. ಇಲ್ಲಿ ನಮಗೆ ನಾವು ರಿಜಿಸ್ಟ್ರೇಷನ್ ಫೆಸಿಲಿಟಿ ಎಲ್ಲ ಅರೇಂಜ್ ಮಾಡಿದ್ದೇವೆ ವೆನ್ಯೂ ಅಲ್ಲಿ. ಸೊ ಆಲ್ ಆಫ್ ಯು ಕ್ಯಾನ್ come and try to apply for the suitable position and try to get maximum benefit out of our job fair.